ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೇಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲಿನ ಮಾತರೆಲ್ಲ ಮೋಕಿಡೆ ಎತ್ಕೊಳೋದಿಲ್ಲ. ಇನಿ ನಮ್ಮ ಕಂಚಲ ಒಂಜಿ ಬೇಗ ಆಪಿನ ಕಜಿಪು ಮಲ್ಪುಗ. ಇವತ್ತು ನಾವು ಹಾಗಲಕಾಯಿಂದ ದಿಢೀರ್ ಪಲ್ಯ ಮಾಡುವ. ಅದಕ್ಕೆ ನಾನು 4 ಟೊಮೆಟೊ, 2 ಹಾಗಲಕಾಯಿ ಮತ್ತು 2 ಅಂಬಡೆ ತಗೊಂಡಿದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ರೆಡಿ ಮಾಡ್ತೇನೆ. 4 ಟೊಮೆಟೊ, 2 ಅಂಬಡೆ, 2 ಕಂಚಲ ಶೋಕು ದೆಕ್ಕದು 3 ಕೊಣತೆ ತುಲೆ ಕಂಚಲನ ಇಂಚ ಉದ್ದವಂತೆ 3 ಬಜಿ ಸಣ್ಣ ಮೊರೆ ಬಲ್ಲಿ. ಇದು ನೋಡಿ ಹಾಗಲಕಾಯನ್ನು ಸ್ವಲ್ಪ ಉದ್ದೊದ್ದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ 1 ಚಮಚ ಉಪ್ಪು ಮತ್ತು ಅರಸಿನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ನೆನೆ ಇಡಬೇಕು. ಮಂಜೆಲ್ಲ ಉಪ್ಪುಲ ಪಾಡ್ದು ಒಂತೆ ಪೊರ್ತು ನಮ್ಮ ನೆನೆತ್ತೀವೋಡು. ಹೀಗೆ ಮಾಡೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗ್ತದೆ. ಅಂಚ ಮಲ್ಪನೆ ಹಿಡ್ದ ಹತ್ರ ನಮ್ಮ ಅಂತೆ ಕೈಪೆ ಕಮ್ಮಿ ಹಾಕ್ಕೊಂಡು ಇತ್ತೆ ಒಂಜಿ ಪ್ಯಾನಿಗೆ ಒಂದು ಎಣ್ಣೆ ಪಾಡೋದಿಲ್ಲ. ಇವಾಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ, ಒಂದು 3 ಚಮಚದಷ್ಟು. ಇವಾಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಮಲ್ಲ ಈರುಳ್ಳಿ ನೋಡು, ಎಲ್ಲಿ ಅಂಡ 2 ಈರುಳ್ಳಿ ಒಂದನ್ನು ಸಣ್ಣ ಮುರಿದು ಪಾಡೋಡು. ಸಣ್ಣ ಈರುಳ್ಳಿ ಆದರೆ 2 ತಗೊಳ್ಳಿ, ದೊಡ್ಡ ಈರುಳ್ಳಿ ಆದರೆ 1 ಸಾಕು. ಇವನ್ನು ನಾವು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆಡು ಒಂತೆ ಪೊರ್ತು ಫ್ರೈ ಮಲ್ತ ಹಾಕಿನ ನಮ್ಮ ನನೆತ್ತಿನ ಕಂಚಲದ ನೀರು ನಿಂಚೆ ಕೈಟು ಪುಂಟುದು ಕಂಚಲನ್ನು ಪಾಡೋಡೈತೆ. ನೀರು ಪೂರದೆ ಪುಡಿಂಚ ಪುಂಟುದು ಲುಂಬುನ ಬುಡ್ಚಿ. ಹೀಗೆ ನೋಡಿ ನಾವು ಈ ಹಾಗಲಕಾಯನ್ನು ಕಟ್ ಮಾಡಿ ಬೆರೆಸಿಟ್ಟಿದ್ದೇವಲ್ಲ, ಅದರ ನೀರನ್ನೆಲ್ಲ ಹಿಂಡಿ ಅದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ನೋಡಿ ಹೀಗೆ ಅದರ ನೀರನ್ನು ಹಾಕಬಾರ್ದು ಮತ್ತು ನೀರಲ್ಲಿ ತೊಳ್ಕೊಬಾರ್ದು, ಹೀಗೆ ಹಾಕಬೇಕು. ಇವನ್ನು ಕೂಡ ಒಟ್ಟಿಗೆ ಚೆನ್ನಾಗಿ ನಾವು ಫ್ರೈ ಮಾಡುವ ಸ್ವಲ್ಪ ಹೊತ್ತು. ಇತ್ತು ನಮ್ಮ ಕಂಚಲನ್ನು ನೀರುಳ್ಳಿ ದೊಟ್ಟಿಗೂ ಪೊತ್ಪೊಡು ಒಂತೆ ಪೊರ್ತು ಬಾಡ್ನೈಟ ನಮ್ಮ ಇಂಚ ಪೊತ್ಪುಗ ಸ್ವಲ್ಪ ಹೊತ್ತು ನಾವು ಹೀಗೆ ಇದನ್ನು ಹುರ್ಕೋಬೇಕು. ಕೊನೆಯ ತನಕ ಸ್ಕಿಪ್ ಮಾಡೋದು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇವಾಗ ನೋಡಿ ಇಲ್ಲಿ ಗುದ್ದಿದ ಒಂದು ಅಂಬಡೆ ಮತ್ತು 4 ಟೊಮೆಟೊವನ್ನು ನಾನು ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಮುಲ್ಪ ಒಂಜಿ ಗುದ್ದುದ ಅಂಬಡೆಲ ಅಂಚನೆ 4 ಟೊಮೆಟೊಲ ಪಾಡಿಯೆ ಒಂಜಿ ಅಂಬಡೆ ಯಾವು ನಮ್ಮದು ತೊಂದಿನಿ ಕಂಚಲ ರೆಡ್ಡಿ ಎಲ್ಲ ಜಾಸ್ತಿ ಪುಳಿ ಅಂಡಲ ಎಡ್ಡೆ ಹಾಪುಜಿ. 1 ಅಂಬಡೆ ಸಾಕು, ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋಲ್ಲ. ಇವಾಗ ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಮುಚ್ಚಳ ಮುಚ್ಚಿ ಇಡ್ತೇನೆ. ಮುಲ್ಪ ಇತ್ತನೊಂತೆ ನೀರು ಪಾಡ್ದು ಮುಚ್ಚಳ ಮುಚ್ಚಿದ್ದು ಬೇಯರ ದೀಪೆ ಉಪ್ಪು ಪಾಡ್ನ ಬಡ್ಸಿದೆ. ನಮ್ಮ ಒಕ್ಕ ತೂದು ಪಾಡ್ಗ ಕಂಚಲ ಕಡೆ ನಮ್ಮ ಉಪ್ಪುಡು ಬೊದಲೇರದಿತ್ತ. ಇಲ್ಲಿ ನಾನು ಉಪ್ಪು ಸೇರಿಸಿಲ್ಲ, ಯಾಕಂದರೆ ನಾವು ಮೊದಲು ಉಪ್ಪಲ್ಲಿ ಹಾಗಲಕಾಯನ್ನು ಹಾಕಿಟ್ಟಿದ್ದೇವೆ. ಹಾಗೆ ನಂತರ ನೋಡಿ ನಾವು ಇದನ್ನು ನೋಡ್ಕೋಬಹುದು. ಇವಾಗ ಮುಚ್ಚಳ ತೆಗೆದು ನಾನು ನೋಡಿದೆ ಉಪ್ಪು ಕಮ್ಮಿ ಉಂಟು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದೆ. ಮುಚ್ಚಳ ತೆತ್ತು ಅದನ್ನು ಒಂಚೂರು ಉಪ್ಪು ಚಪ್ಪೆ ತೋಜಿನ ಕೊಂತೆ ಉಪ್ಪು ಪಾಡುಂಡೆ. ಅವಿಡ ಬಕ್ಕ 1 ಚಮಚ ಕೊತ್ತಂಬರಿಲ್ಲ ಜೀರಿಗೆ ಅದೆಲ್ಲ ಪುಡಿ ಮಿಕ್ಸ್, 1 ಚಮಚದಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಹುಡಿಯನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದೆ ಇಲ್ಲಿ. ಆಮೇಲೆ ನಿಮಗೆಷ್ಟು ಖಾರ ಬೇಕು ಅಷ್ಟು ಕೆಂಪು ಮೆಣಸಿನ ಹುಡಿ ಹಾಕ್ತಾಯಿದ್ದೇನೆ. ಇಲ್ಲಿ ಮನೆಯಲ್ಲೇ ಮಾಡಿದ ಕೆಂಪು ಮೆಣಸಿನ ಹುಡಿ. ಮುಲ್ಪತುಲೆ ನಿಕ್ಲೆ ಖಾರ ಎತ್ತುಬೋಡು ನಿಕ್ಲ ಅನುಸಾರ ಖಾರ ಪಾಡೋನ್ಲೆ ಖಾರಲ ಉಪ್ಪುಲ ಒಂದೇ ನಮ್ಮ ಶೋಕಿಂಚ ಬೆರವಡು ತುಲೆ ಕಂಚಲದೊಂಜಿ ಘಮ ಬರೋದುಂಡು. ಈತೆ ಚೂರು ಬೆಲ್ಲ ಪಾಡ್ಗ 1 ಚಮಚದತ್ತು 1 ಚಮಚದಷ್ಟು ಬೆಲ್ಲವನ್ನು ಕೂಡ ನಾನಿಲ್ಲಿ ಸೇರಿಸಿದೆ. ನಿಮಗೆ ಬೆಲ್ಲ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು. ಮುಚ್ಚಳ ಮುಚ್ಚಿ 2 ನಿಮಿಷ ಬಿಡುವ. ಮುಚ್ಚಳ ಮುಚ್ಚಿದ್ದು ಒಂದು 2 ನಿಮಿಷ ಹಾಕಿನ ತುಲೆ ಏತ ಶೋಕಾದ ಬೈದುಂಡು ಸಿಂಪಲ್ ಆದ ಕಂಚಲದ ಒಂಜಿ ಕಜಿಪು ಎಂಚ ಆತಂಡು ತುಲೆ. ಈತ ನಮ್ಮ ಕಂಚಲದ ಕಜಿಪು ರೆಡಿ ಆ್ಯಂಡ್ ಕಂಚಲ ಇತ್ತಂಡ ಎಂಚಲ ಒನಲಿಗೆ ನೋಡಿ. ಇವಾಗ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ದಿಢೀರಾಗಿ ಆಗುವ ಒಂದು ಪಲ್ಯ. ನಿಮಗೆ ಇಷ್ಟ ಆದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಕುಲು ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿ ಚೆಂದ ಸಬ್ಸ್ಕ್ರೈಬ್ ಮಲ್ಪಲೆ ನಿಕುಲ ಫ್ಯಾಮಿಲಿ ಫ್ರೆಂಡ್ಸ್ ನಗಲೆ ಪೂರ ಈ ರೆಸಿಪಿನ ಶೇರ್ ಮಲ್ಪಲೆ ಅಂಚನೆ ನಮ್ಮ ಚಾನಲನ್ನು ಸಪೋರ್ಟ್ ಮಲ್ಪಲೆ. ತುಲೆ ನಮ್ಮ ಕಂಚಲದ ಕಜಿಪು ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗಲಕಾಯಿಯ ದಿಢೀರ್ ಪಲ್ಯ ರೆಡಿ ಆಯಿತು. ಎಲ್ಲರಿಗೂ ಧನ್ಯವಾದ.